ಪೂ ಬಿಡಂದಿನ ಮರ ಇಜ್ಜಿ ಪೂಕಿ ಬಿಡಂದಿನ ಮನುಷ್ಯ ಇಜ್ಜಿ ಅಂಚ చెప్పನಾಗ ಪೂಕಿ ಗಟ್ಟಿಡ್ ಬಿಡ್ಲಿ ದೇಶ ವಿದೇಶಕ್ಕೆ ಬರಬಹುದು ಹೊರ ಉಂತಲೇ ಮಾರೆ ವಾ ఏ గౌతమ్ అంటే పురించి తప్పేస్తున్నాను కదా ಚೌತಿ ಮಲ್ಪುಗ ಚೌತಿ ನೊಂದು ಗಣಪತಿ ಅಷ್ಟಮಿ ಮಲ್ಪುಗ ಸಾಕಾರ ದುಡು ದುಡು ಮುಜಲ್ ಪೊಡಿ ಆತನ ಮಾರಿ ಎಂಚ ಐಸ ಬಸ್ ರೆಡ್ ಪಾತೆ ರನಿತ್ ಸೂರ್ಯ ಒಂದು ಗುರು ಪತ್ತ BPL season 1 the winners goes to Royal Attackers. Full happy. ಯಾರು ಭಯಂಕರ ಅದು ಯಾರು ಭಯಂಕರ ಅಲ್ಲ ಅರೆ ಲೈನ್ ಬಾರ್ಡರ್ ಹಂಗಿಲ್ಲ ಪ್ಲೇ ಅದೇ ಭಯಂಕರ ಮಾರೆ ಯಾರು ಫೋನ್ ಆಗ ದೂರ పోயிருந்தேன்னிய డామర్ ಬೇರೆ ಫಿಕ್ಸ್ అంటే కళ్ళు దొరుకుతుంది బారి బస్ట్ lap ಫೋಟೋ ತಿಪ್ಪು ಏನು ವಿಡಿಯೋ ತಿಪ್ಪು
ಸೈಡ್ ಬರ ಸೂರ್ಯ. ಎಣ್ಣೆ ಎತ್ತುന്നു ಮಾರೆ ಎಣ್ಣೆ 1 ಲೀಟರ್ ಪಾಡ್ತೀರ ಮಂಡೆ ಅಲ್ಲ ಏನು ಏನು ಬರ್ತೀವಿ ನಾವು ಏನೇ ಪೂ ಬುಡ ನಿನ್ನ ಮರ ಇಜ್ಜಿ ಪೂಕಿ ಬುಡ ನಿನ್ನ ಮನಸ್ಸಿ ಇಜ್ಜಿ ಅಂಚಾದೆ ಪುನಗ ಪೂಕಿ ಗಟ್ಟಿಡ್ ಬಿಡೋಡು ಎಂಜಾಯ್ ಪ್ಲೇ ನೆಲ್ಲ ಬಿಡೋಡು ನಾತ. ಇನ್ನಾರಿಗಂದೆ ಗೊಬ್ಬುನಾತ ವಿನ್ನಾಪರ ಬನ್ನ ನಾವು ಇನ್ನಾರಿಂದ ಗೊಬ್ಬುನಾರು ಅತ್ತ ಅವ್ಳು ಆಗಿತ್ತಂಡಿ ಇಡಲಿ ಇಡಲಿ ಅವು ಕೂಡ ತೆಲ್ಪ್ಲೆ ಸ್ವಲ್ಪ ಮೇಲೆ ಹೋಯ್ತು ಒಂಜಿ ಏನು ಜೋಕ್ ಬಂದ್ಗ ರೇಕಡ್ದ ಅದೇ ಇರುವಲ್ಲೇ ಇರ್ ನಡಿ ಮೇ ನಡಿ ಈರೇನು ಎಂಚಿನಿ ಸೋತನಾ ಇರ್ ನಡಿ ಏನೇ ಕುಲ್ತೀನಿ ಪುದೇಳ್ಳಿ ಬಸ್ ಹಾ ಅರೆ ಇಡಕ್ನೂರ್ದು ಗುಲ್ಲು ಮಾರ್ರೆ. ಓ ಪ್ರಶಾಂತ್ ಇರ್ನ ಅಭಿಪ್ರಾಯ ಒಂಜಿ ಟೀಮ್ ಬನ್ನಿ ಒಂಜಿ ಟೀಮ್ದು ಬನ್ನಿ ಇರಗೇನೆ ನೋಡು ಟೀಮ್ದ ಬಗ್ಗೆ ಏ ನೀವು ಶರಣ್ ಅವ್ರ ಟೀಮಾ? ಶರಣ್ ಬೈ ಅದೇ ರಾಯಲ್ಸ್ ಟೀಮ್ ಶರಣ್ ಬೈ ಟೀಮ್ ಅಲ್ಲ? ಯಾರು ಸೂರ್ಯ ಮಾರೆ ಇಲ್ಲ ಹೋಗ ಅಲ್ಲಿ ಚಡ್ಡಿ ಆಗಿದ್ದಾರೆ ನೋಡಿ ಅವರಲ್ಲ ಅವ್ರ ಟೀಮ್ ಅಲ್ಲ ಅದೇ ಹೇಳು. ಸರ್ವೇ ಏರ್ ದಿಕ್ಕೇರ್ ಇರಗೆ ಏರ್ ದಿಕ್ಕೇರ್
ಏರ್ ದಿಕ್ಕೇರು ಒಂದು ಅಂಜಾಜಿ ನಿಮ್ದು ಬಾಲ್ ಅದು ಬಾಲ್ ಈ ಚೂರು ಅಂಜಿದ್ಲೆ ಬರಿಕುಂದ್ಲೆ ಅಣ್ಣ ಸೂರ್ಯ ಇಚ್ಚೆ ಬಲೆ ಮುಟ್ಟೆ ಬಲೆ ಈಗ ದಯ ಬೋಡಿಗೆ ಇಚ್ಚೆ ಬಲೆ ಹೊರ ಉಂತಲೇ ಮಾರೆ ವಾ ಓಲಿಯೋ ಚಡ್ಡಿದಲೇ ಏರೆ ಏರೆಗೆ ಏನ ಬಂದ್ಲೆ ಏರು ಅಂಜು ಕ್ರಿಕೆಟರ್ಸ್ ಇದು ಕೋರ್ಟ್ ಅಂತೆ ಉಂಡು ಪೋಸ್ ಕೊರ್ಲೆ ಅವೆಂಚಿನ ಪೋಸ್ ಪಿರೌಡ ಪೋಸ್ ಕೊರ್ಲೆ ಅಂಚು ಶರಣು ಬಾಯ್ ಯಾರು ಅಲ್ಲಿ ಒಳ್ಳೆ ಗೇಮ್ ಒಂದು ವಾಲಿಬಾಲ್ ನಿಮ್ಗೆ ಹೇಳ್ತೀನಿ ಕನ್ನಡದಲ್ಲಿ ಒಂದು 2 ಲೈಟ್ ಆಗಿ ಫಸ್ಟ್ ತುಳು ಆಮೇಲೆ ಕನ್ನಡದಲ್ಲಿ ಸುರುಕಾದ ಮತ್ತಿನ ಒಂದು ಹಾಡು ಪೂರ ನಮ್ಮ ಟೀಮ್ ವಾಲಿಬಾಲ್ದ ಅಂಚೆನೆ ವೈದಿನ ಮಾಡ್ತಿರ ಇಲ್ಲ ಟೀಮ್ಗೆ ಭಾಗವಹಿಸ ನಮ್ಮ ವಿನಾಯಕ ಬೆಟ್ ಮೊದಲನೇ ಒಂದು ಟೀಮ್ ನಮ್ಮ ಅಟ್ಯಾಕ್ ರಾಯಲ್ ಅಟ್ಯಾಕರ್ಸ್ ಅದನ್ನೇ ಇಲ್ಲ ನಮ್ಮ ವಿನಾಯಕ ಬೆಟ್ಸ್ ಅದು ನಮ್ಮ ಮೆರ್ನ ಟೀಮ್ ಅದ ಗೊಬ್ಬಿಯರು ಫೈಟ್ ಇತ್ತು ಮ್ಯಾಚ್ ಪೂರಲ್ಲ ಹೋಗಿನ ನಮ್ಮ ಲಾಸ್ಟ್ ಸೆಮಿಫೈನಲ್ ಅವಡು ಫೈನಲ್ ಅವಡು ಫೈಟ್ ಇತ್ತು ಮಿಡ್ ಡೇನ ಅಂಚದಲ್ಲ ಅವೇ ಮೂವ್ಮೆಂಟ್ ಅವು ಇನ್ನಕ್ಕೆ ಮೂಲೆ ಬಿಡ್ತು ಬಿಡ್ಲಿ ನಾನು ಅವೇನು ನಮ್ಮ ನೆಕ್ಸ್ಟ್ ನಾನು ಏನು ಎತ್ತಿಂದಲ್ಲ ಅವೇನು ನೆಕ್ಸ್ಟ್ ಮ್ಯಾಚ್ ಇಡ್ತು ಹಂಗ ಮ್ಯಾಚ್ ನೆಕ್ಸ್ಟ್ ಆ ಟೈಮ್ ಅವೇನೇ ಅವಲೇ ಒಂದು ಕ್ಲೋಸ್ ಮಾಡ್ಬಿಡೋದು ನೆಕ್ಸ್ಟ್ ಮಾತ್ರ
ರನ್ನರ್ಸ್ಗೆಲ್ಲ ಥ್ಯಾಂಕ್ಸ್. ಎಲ್ಲ ಭಾಗವಹಿಸಿರ್ತಕ್ಕಂಥ ಎಲ್ರಿಗೂ ಕಂಗ್ರ್ಯಾಚುಲೇಷನ್. ಚೆನ್ನಾಗಿ ಆಡಿದ್ರು ಎಲ್ಲರೂ, ಎಲ್ಲ ಟೀಮಲ್ಲಿ ಚೆನ್ನಾಗಿ ಅಟ್ಯಾಕರ್ ಕೆಲವೊಂದು ಪ್ಲೇಸಸ್ ಓಕೆ 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 ಅಷ್ಟೇ. ಆಮೇಲೆ ಚೆನ್ನಾಗಿ ಆಡಿದ್ರು, ಕಂಗ್ರ್ಯಾಚುಲೇಷನ್. ಈ ಥರ 5 ಟೀಮ್ ಇದೆ. ನೆಕ್ಸ್ಟ್ ಏನಾದರೂ ಪ್ಲಸ್ ಆದರೆ ಅದೇ ಹೊರಗಿನ ಟೀಮ್ ಯಾವ್ದಾದ್ರು ಪ್ಲಾನ್ ಮಾಡುವ, ಔಟ್ಸೈಡ್ ಟೀಮ್ ಏನು ಬಂದ್ರು ಪ್ಲಾನ್ ಮಾಡುವ. ಆ ಥರ ಮಾಡಿ ನಮ್ದು ಈಗ ಇಂಟರ್ನಲ್ ಟೀಮು ಔಟ್ಸೈಡ್ ಬಂದ್ರು ಅದೇ ಥರ ಸಪೋರ್ಟ್ ಮಾಡಿ. ನಿಮ್ದು ಯಾರು ಟೀಮ್ ಇದ್ರು ಅದೇ ಥರ ಬನ್ನಿ, ಭಾಗವಹಿಸಿ, ಪ್ರೈಸು ಗೆಲ್ಕೊಂಡು ಹೋಗಿ. ಇದರಲ್ಲಿ ಅದು ಏನಾದರೂ ಪ್ರಾಬ್ಲಮ್ ಆಗಿಲ್ಲ ನಾವೇನು ದೊಡ್ಡ ಮಟ್ಟದಲ್ಲಿ ಏನು ಮಾಡ್ತಿಲ್ಲ. ಮೈನ್ಯೂಟ್ ಪಾಯಿಂಟಲ್ಲಿ ಅದನ್ನು ನಾವು ಇಲ್ಲಿಗೆ ಬಿಟ್ಬಿಟ್ಟು ನಮ್ಮ ಒಂದೇನೆ ಎಲ್ಲ ಏನು ಇದರಲ್ಲಿ ದೊಡ್ಡ ಟೂರ್ನಿಮೆಂಟ್ ಇಷ್ಟ ಆಗೋದು ನೋಡ್ಕೊಳ್ಳುವ. ಅದೇನು ಈಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಪ್ರತಿಯೊಂದು ಭರಣಿಗನಾ ಟೂರ್ನಮೆಂಟ್ ಅನ್ನು ಅಂಪೈರ್ ಮಾಡಿ ಸ್ಪಾನ್ಸರ್ ಆ್ಯಕ್ಚುಲಿ ಅವ್ರ ಪ್ಲೇಯರ್ ಅವರು ಸ್ವಲ್ಪ ಇಂಜುರಿ ಇರೋದ್ರಿಂದ ಆಡಿಲ್ಲ. ಅವರಿಗೆ ಒಂದು ಚಪ್ಪಾಳೆ. ಅವ್ರು ಒಳ್ಳೆ ಪ್ಲೇಯರ್, ಅವರು ಹೊರಗಡೆ ಆಡ್ತಾರೆ. ಆದರೂ ಅವರು ನಾನು ಇದಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತ ಬಂದಿದ್ದು ಅಂಪೈರ್ ಲಾಸ್ಟ್ ಫೈನಲ್ ವೈಟ್ ಅವರಿಗೆ ಅವರಿಗೆ 2 ಗಂಟೆ ಬರೋಗಿ ಧರ್ಮ ಗಂಜಿ ಪಟ್ಟ ಮಾಡ್ಲಿ ಮನು ಈ ಫೋಟೋ ನೆಕ್ಸ್ಟ್ ದೊಡ್ಡ ಸ್ಪಾನ್ಸರ್ ಮಾಡಲಿ ಅಂತ ನಾವು ಕೇಳ್ಕೊಡುವ. ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇಂಡಿವಿಜುವಲ್ ಟ್ರೋಫಿ ಹೋಗ್ತೀವಿ. ಫಸ್ಟ್ ಪ್ರೈಸ್ ಬೆಸ್ಟ್ ಪ್ಲೇಯರ್ ಆಫ್ ದ ಫೈನಲ್ ಟೂರ್ನಮೆಂಟ್, ಮ್ಯಾನ್ ಆಫ್ ದ ಮ್ಯಾಚ್. ಸೊ ಈ ಸೆಕ್ಟರ್ಗೆ ರಾಯಲ್ ಅಟ್ಯಾಕರ್ ಸೂರ್ಯ ಬಗ್ಗೆ ಬೇರೆ ಬೋಲ್ತೆ ಮೂರು ಜೊತೆ ಬರೇ ಚಿಂತೋ ಚಿಂತು ಪಟ ಓಯ್ ಕ್ಯಾಪ್ ದ ಪೀಚ್ ತೋಚೆ ಈ ಬಣ್ಣ ವಾಲಿಬಾಲ್ ಸೆಂಟರ್ ಆಫ್ ಅಟ್ರಾಕ್ಷನ್ ಬೆಸ್ಟ್ ಅಟ್ಯಾಕರ್ ಆಫ್ ದ ಮ್ಯಾನ್ ಆಫ್ ದ ಮ್ಯಾಚ್ ಆಗ್ಬೋದು ಜೀತು ಬಾಬು ಆಯ್ತಲ್ರ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಎಂಟೈರ್ ಬೆಸ್ಟ್ ಪ್ಲೇ ಮಾಡಿರೋ ಒಂದು ಪ್ಲೇಯರ್ ದಟ್ ಗೋಸ್ ಟು ಕಮಾನ್ ಸೋನು
ಸೆಕೆಂಡ್ ನಮಗೆ ರನ್ನರ್ಸ್ ಗೋಸ್ ಟು ಅನ್ಸುಕ್ ಅಟ್ಯಾಕ್ VPL season 1 winners go to Royal Attackers. So Nitesh क्या बोले यार फुल हैप्पी ಓಯ್ ಫೋಟೋಗೆ ಅಪ್ಪನ ಇಡವಲ್ಲೇ ಲೈನ್ ಇಡು ಹೌದಾ ಮೇರೆ ಒಂಜಿ ಬಾಲ್ದ ಗಾಳಿ ಹಾಕದ್ದಿಂದಲೇ ಬಾಲ್ದ ಶೇಪ್ ಗೊತ್ತುಂಡ ಅರೆ ಗೊತ್ತಜ್ಜಿ ಅರೆ ಆರು ಓಡು ಗೌತಮ್ ದಾಲ ರಡ್ಡು ಪಾತೇರ ಬರ್ಲಿ ಪ್ರಶಾಂತ್ ಅದೇ ಗಾಳಿಗೆ ಎಪ್ಪಿನಟ್ಟಾರು ಬಾರಿ ಹುಷಾರು ಹೋಯ್ತ ಗಾಳಿ ವೈತಲ್ಲ ಗೆಪ್ಪಿರಾರು ವಾರದ ಮಟ್ಟಿಗೆ ವೈತಲ್ಲ ಗೆಪ್ಪಿರಾರು ಬೇರೆ ತೆಪ್ಪುರದಲ್ಲಿ ಗಾಳಿ ಏನೇ ಏನಾಗ್ತಾನೆ ಏ ಗೌತಮಣ್ಣ ಎಡ್ಡೆ ಪುರಂಜಿದ ಅಭ್ಯಾಸ ಉಂಟು ಅದು ಓಲು ಓಟದ ಲೆಕ್ಕದ ಗೌತಮಣ್ಣ ಏತು ಪುರಿಂಚಿದ್ದಾರೆ ಈತ ಅವನಿಗೆ ಕಾಲೆ ಭಯಂಕರ ನೀನಿಜ್ಜ ಕಾಲೆ ಅಲ್ಲ ಮನೋಹರ ನಿನ್ನಾತುಂಡತ ನಿನ್ನಾತು ಏರೆಗಳ ಸಾಧ್ಯ ನೀನ್ ಮತ್ತೆ ಪಾಡ್ದೇರ ಹ್ಯಾಟ್ರಿಕ್ ವಿನ್ ಕ್ರಿಕೆಟ್ ಫಸ್ಟ್ ಪ್ರೈಸ್ ವಾಲಿಬಾಲ್ ಫಸ್ಟ್ ಪ್ರೈಸ್ ಅಂಚನೆ ಹ್ಯಾಟ್ರಿಕ್ ಪ್ರೈಸ್ ತುಂಬದ ಏತು ರೂಮ್ ಫಸ್ಟ್ ಬುಕ್ ಅಂತೀರಿ ಬಲ್ಬು ಮಾರ ಸ್ನಾನ ಮಾಡಬೇಕು ಗೌತಮ್ ಇರೋ ಟ್ರೋಫಿ ಇವತ್ತು ಅನುಭವ ಬಂದ ಗೌತಮ್ ಎರಡು ಮಾತಾಡಿ ವಿನ್ ಆದ್ರಿ ವಿನ್ ಆಗಿ ಏನು ಅನುಭವ ಮುಂದಕ್ಕೆ ದೊಡ್ಡ ಟೂರ್ನಮೆಂಟ್ ಮಾಡೋಣ ಎಲ್ಲ ಸೇರಿ ಹೌದು ಇದೇ ತರ ಎಲ್ಲರದ್ದು ಸಹಕಾರ ಸಪೋರ್ಟ್ ಇರ್ಲಿ ಅಂತ ದುಡುಮ್
ಬ್ರೋ ಮಾತಾಡಿ ಬ್ರೋ, ಬ್ಲಾಗ್ ಮಾಡೋಣ, ಬ್ಲಾಗ್ ಎಲ್ಲ ಮಾತಾಡಿ. ಏ ಮಾತಾಡಿ ಏ ರೆಡ್ ಫಾದರ್ಲಿ ಸೂರ್ಯ ಒಂದು ಗುರು ಪತ್ತ ಒಂದು ಗುರು ಪತ್ರ ಮೆರ್ನ ಒಂಜಿ ಅತ್ ಮ್ಯಾಚ್ ಆಂಡ್ ಬಾರಿ ಶೋ ಕೂಡ ಮ್ಯಾಚ್ ಆಂಡ್ ಬಾರಿ ಶೋ ಕೂಡ ಮ್ಯಾಚ್ ಆಂಡ್ ಮ್ಯಾಚ್ ಮಂತದ ಎಂಚೈರೆ ಕೊಂಚ ಅನುಭವ ಒಂದುಂಡು ಆಯೋಜನೆ ಮಂತು ನಂಜಿ ಮೇಯ್ನ್ ಕ್ರಿಕೆಟ್ ಆಂಡೆ ವಾಲಿಬಾಲ್ ಆಂಡ್ ಹಗ್ಗ ಜಗ್ಗಡ ಪ್ಲಾನ್ ಉಂಡು ಮಲ್ಲ ಮಟ್ಟರು ಹಗ್ಗ ಜಗ್ಗಡ ಅವರುಂಡು ಅಂದು ಅವು ಮಲ್ಲ ಮಟ್ಟರು ಉಂಡು ಪೂರ ಆಲ್ಮೋಸ್ಟ್ ಬಿದೇದ ಟೀಮ್ ಪೂರ ಬರ್ಪುಂಡು ಹಗ್ಗ ಜಗ್ಗಟ ಅವೇ ಆರ್ಪಿ ಅವ್ರು ಬಾಣ ತೋದಿನ ಅನ್ಬಿನ್ ಮೂಲ ಬನ್ನಿ ಇವ್ರು ಬಾಣ ತೋದಿರ ಅನ್ಬಿನ್ ಲಗೋರಿ ದಿಕ್ಕ ಒಂಜಿ ಮನ್ಪುಗ ಎಲ್ಲ ಕಬಡ್ಡಿ ಸೀಸನ್ ವಿನಾಯಕ ಟ್ರಸ್ಟ್ ನೆಲ್ಲ ಕಬಡ್ಡಿ ವಿನಾಯಕ ಟ್ರಸ್ಟ್ ಒಂದು ಕ್ಲಬ್ ಮಲ್ಪನಿ ಒಂದು ಚೌತಿ ಮಲ್ಪುಗ ಚೌತಿ ಒಂದು ಗಣಪತಿ ಅಷ್ಟಮಿ ಮಲ್ಪುಗ ನಿಗಳ ಸಹಕಾರ ಸ್ಟಾರ್ಟ್ ಮಲ್ಪನಾಗ ವಿನಾಯಕ ಫ್ರೆಂಡ್ಸ್ 7 ಜನ ಇತ್ತ ಎಲ್ಪ ಜನ ಅಲ್ಲ ಪ್ರಶಾಂತ ಮಾತಾಡಲಿಕ್ಕೆ ಒಂದು ಆಯ್ನಾತ್ ಬೇವನ್ ಬೋಡು ತುಂಬಗುಲ ಒಡೆಗೆ ದೇಶ ವಿದೇಶಕ್ಕೆ ಬರೋ ಬೋಡು ಓ ಈ ರೆಡ್ಡೆಡ್ ಪಾತೆ ನಾನು ಅಲ್ಲಿ ಬಾಣದ ಬ್ಯಾಂಗ್ಳೂರ್ ಕೆಸರಡೊಂದಿನ ಮಲ್ಪುಗ ಓಕೆ ಮಲ್ಪುಗ ಕೆರೆ ಮೂಲ ಮಲ್ಲ ಉಂಡು ಬಾರಿ ಮಲ್ಲ ಕೆರೆ ಅಡ್ದೋಗ ಬೇತೆ ಯೋಜನೆ ಪೂರ ಏನೇ ಉಂಡು ಕಬಡ್ಡಿ ಉಂಡು ಕಬಡ್ಡಿ ಬೊಕ್ಕ ಬೇತೆ ಲೋನ್ ದಲ್ಲ ಕೊರ್ಪಾರ ಅದೇ ಲೋನ್ ದರ ನೀರ್ನ ಉಂಡತೆ ಲೋನು ಪೊನ್ನುಲ್ಲತ್ತೆ ನೀರ್ನ ಪೊನ್ನು ಹಾಲು ಕೊರ್ಪುಜಿ ಅಂತಲ್ಲಿ ಹಾಲು ಕೊರ್ಪುಜಿ ಅಂತ ಬೇತೆ ಅದು ಲಾಸ್ಟ್ ಒಂಜಿ ಫೈನಲ್ ಅಡಿಗೆ ಮುಗಿಪಿನ ಅಂಡ ಇಂಚಿನ ಅದೇ ಲಾಸ್ಟ್ ಮುಗಿಪುನ ಅಂಡ ಈ ರೇಂಜ್ ಬರೋಡಿ ಅವಕಾಶ ಕೊರ ಬೋಡಿಗೆ ನಮ್ಮನಿ ಪುರ ಇಪ್ಪು ಹೆಂಚ ಹಂಚಿ ಪುರ ಮಂತಂದು ಅಲ್ಲ ಆ ಪ್ರತಿಭೆ ಒಟ್ಟಾರೆ ಈ ತರ ಮಾಡ್ತಿದ್ಯಾ ಯಾಕೆ Mm-hmm.